ಗೆಳೆಯರೊಂದಿಗೆ ನಾನು ಆಟವನ್ನು ಆಡ್ತಾ ಇದ್ದೆ. ಅಮ್ಮ ಎದ್ದವಯ್ಯ ದೀರ್ಘ ಧ್ವನಿ ಕೇಳಿತಮ್ಮ. ಆಟವನ್ನು ಬಿಟ್ಟೆ ನಿನ್ನೆಡೆ ಓಡೋಡಿ ಬಂದೆ. ಅಮ್ಮ ಬಂದು ನೋಡಿದಾಗ ನಮ್ಮ ಈ ಶೋಣಿತ ಪುರವೇ ಅಲ್ಲೋಲ ಕಲ್ಲೋಲವಾಗಿದೆ. ತಾಯೇ ನಿಮ್ಮನ್ನು ಸರಿಯಾಗಿ ನೋಡಿದ್ರೆ ಕಾಲ್ ಬೆರಳಿ ಕಾಲುಂಗ್ರ ಕಾಣುದಿಲ್ಲ, ಕೈಯಲ್ಲಿ ಕೈಬಾಳ ಎಲ್ಲ, ಹಣೆಯಲ್ಲಿ ಕುಂಕುಮವಿಲ್ಲ, ಕೋಳಲ್ಲಿ ಮಂಗಳಸೂತ್ರ ಕಾಣುದಿಲ್ಲ. ಅಮ್ಮ ಯಾಕಮ್ಮ ಕಣ್ಣೀರು? ನಾನು ಆಟಾಡಿ ಬರುವಾಗ ನನ್ನನ್ನು ಎತ್ತಿ ಮುದ್ದಾಡಿ ಹಾಲನ್ನು ಕೊಡುವುದು. ಅಮ್ಮ ಕಷ್ಟ ಬಂದೆ ತಾಯಿ, ಕಷ್ಟ ಬಂದೆ ಅಮ್ಮ. ಅಮ್ಮ ದೈತ್ಯಗಳದ ಮಾತೆ ನೀನಮ್ಮ. ನಿನ್ನ ಬಾಳೆಗೂ ಕಷ್ಟ ಬರದಕ್ಕಿದೆಯೋ ಸರ್ವತಾ ಇಲ್ಲ. ಹಾಗಾದರೆ ನಾನು ಅರ್ಥ ಮಾಡಿಕೊಂಡೇನಮ್ಮ. ಸೃಷ್ಟಿ ಕರ್ತನಾದ ವಿಧಾತನಿಂದ ಕಷ್ಟ ಬಂತೆ ಅಮ್ಮ. ಬಾಲ್ಯಗಟ್ಟು ನಾರಾಯಣ ಎದುರಾದರೆ ಓ ತಾಯೇ, ನಮ್ಮ ಒಡೆಯ ನಮ್ಮ ದೇವ ಮುಕ್ಕಣ್ಣ ಅವ ಮುನಿಸಿದ್ರೆ ತಾಯಿ. ಅಮ್ಮ ಅಮ್ಮ ಅಪ್ಪ ಇಲ್ಲಮ್ಮ. ನಮ್ಮ ಬಾಳುವೆ ತೀರಿದುದು ಮಗನೇ ಕಂದ ಮೊನ್ನೆ ಕಾಳಗಕ್ಕೆ ಸೈನ್ಯವೆರದಿ ಕಂದ ಮಗನೇ, ಅಮ್ಮ ತಮ್ಮೆಯ ದೀರ್ಘವಾದಂತಹ ಧ್ವನಿಯನ್ನು ಆಲಿಸಿ ಓಡೋಡಿಕೊಂಡು ಬಂದೆಯ ಮಗ. ನಾನು ನಿಮ್ಮ ಮಗನಲ್ವಮ್ಮ. ಇಲ್ಲಿ ನಡೆದಂತಹ ಘಟನೆಗಳನ್ನು ಹೇಗೆ ನಿಮ್ಮ ಮಗ ನಾನು ಬಂದಿದ್ದೇನೆ. ನನ್ನ ನಾಲಿಗೆ ತಡವರಿಸ್ತಾ ಇದೆ ಮಗ. ಯಾಕಮ್ಮ? ಮಾತುಗಳೇ ಹೊರಡುತ್ತಾ ಇಲ್ಲ ಮಗನೇ. ಏನಮ್ಮ? ಹಿಂದೆ ಹಿಂದೆ ನಿನ್ನ ತಂದೆ ನನ್ನಪ್ಪ ನಮ್ಮವರನ್ನೆಲ್ಲ ಸೇರಿಕೊಂಡು ದೇವಲೋಕಕ್ಕೆ ಹೋದಂತಹ ವಿಷಯ ನಿನಗೂ ಗೊತ್ತು ತಾನೆ. ಪರಿಣಾಮ ಏನಾಗಿದೆ? ಅಮರಾವತಿಗೆ ಮುತ್ತಿಗೆ ಹಾಕಿದ್ರಂತೆ. ನಿನ್ನ ಬಳಿಕ ಸಮರ ಮುಖದಲ್ಲಿ ದೇವತೆಗಳನ್ನು ಬಗ್ಗು ಮಾಡಿದ್ದು ಸುರಪುರದ ಸುರ ಗದ್ದುಗೆ ಏರಿದ್ರಂತೆ ಮಗ. ಅಮ್ಮ ಅಮ್ಮ ಯಾಕಮ್ಮ ಕಣ್ಣೀರು? ಅಮ್ಮ ಸಂತೋಷ ವಿಷಯ ತಾಯಿ.
ನನ್ನ ಅಪ್ಪ ಸ್ವರ್ಗ ಪ್ರವೇಶ ಮಾಡಿದ್ದಾರೆ. 33 ಕೋಟಿ ದೇವತೆಗಳು ಗೆದ್ದಿದ್ದಾರೆ. ಸುರ ಪದವಿ ನಮ್ಮದಾಗಿದೆ. ಅಪ್ಪ ಯಾವಾಗ ಬರ್ತಾರೆ? ನಾವು ಇಲ್ಲಿ ಯಾವಾಗ ವಿಜಯ ಆಚರಿಸುವ ವಿಷಯಕ್ಕೆ ಬಾ ಅಮ್ಮ. ವಿಷಯಕ್ಕೆ ಬರ್ಲಿಕ್ಕೆ ನೀನ್ ಬಿಡ್ಬೇಕಲ್ಲ ಮಗನೇ. ಏನ್ ಮಾಡಮ್ಮ ಕಂದ, ಅಮ್ಮ? ಸಂತೋಷವು ನಮ್ಮ ಪಾಲಿಗೆ ಕ್ಷಣಿಕವಾಗಿ ಹೋಯ್ತಮ್ಮ. ಯಾಕಮ್ಮ? ಸುರಪುರದ ಸುರಪೀಠದಲ್ಲಿ ನಿನ್ನಯ್ಯ ರಾರಾಜಿಸಿಕೊಂಡಿದ್ರಂತೆ. ಇದ್ದಾಗ ಆ ಸಮಯದಲ್ಲಿ ದೇವತೆಗಳೆಲ್ಲರೂ ಸೇರಿ ಕೋಪದಿಂದ ನಿನ್ನ ತಂದೆಯನ್ನು ಕೊಂದರು. ನನ್ನಪ್ಪ ಸ್ವರ್ಗ ಪ್ರವೇಶ ಮಾಡಿದ್ದಾರೆ. ನನ್ನ ಅಪ್ಪನನ್ನು ಯಾರೋ ಕೊಲಿಸಿದ್ದಾರೆ. ಅಮ್ಮ, ಅಪ್ಪನ ಪಾತಕಿ ಯಾರ? ಯಕ್ಷ ಅವ ನನ್ನ ಪಾಲಿಗೆ ನಿರ್ಲಕ್ಷ್ಯ. ಅಂತ ತ್ರೈಲಕ್ಷ ಬಂದ್ರು ಕೂಡ ನಾನು ಲೆಕ್ಕಕ್ಕೆ ತೆಗೆಯಕ್ಕಿಲ್ಲ. ಹೋಗಿ ಬನ್ನಿ. ಮನದಿ ಹರುಷವನಾದು ನುಡಿದಳು, ಮನದಿ ಹರುಷವನಾದು ನುಡಿದಳು. ಅನಿಮಿಷರ ಗೆಲುವು ಸಮರದಿ ನಿನಗೆ ಘನವಲ್ಲ. ವನಜನ ಬರುವ ಕೃತಗದಿ ವನಜನ ಬರುವ ಕೃತಗದಿ ಅನವರತ ಸುಮನವರ ಬಗೆದಿ ನಿನಗೆ ಪೇಳುವೆನೊಂದು, ನಿನಗೆ ಒಂದು ವಿಧಿಯಲ್ಲಿ ಪಡೆದು ವರಗಳನ್ನು ತನಯನಾಡಿದ ನುಡಿಗೆ ಮಾಲಿನಿ
ಬೇಗರು ಜವನೊಂದು ನುಡಿದಳು ಆಗ ಮಾತುಗಳನ್ನು ಕೇಳಿದಾಗ ಮಾತಿಗೆ ಮನಸ್ಸಿಗೆ ಪರಮಾನಂದ ಉಂಟಾಯಿತು. ಆಗ್ಲೇಬೇಕು. ಪರಾಕ್ರಮದಲ್ಲಿ ನಿನ್ನ ತಾಯಿಗೆ ಸಂಶಯವೇ ಇಲ್ಲ. ನಿಮ್ಮ ಮಗ ಆದ್ರೆ ದೇವತೆಗಳು ಸೋತಾಗ ಅವರ ಪಕ್ಷವನ್ನು ವಹಿಸಿಕೊಂಡು ಒಬ್ಬ ಬರ್ತಾರೆ. ಯಾರವ ಮಗನೇ, ಅವನ ಪಕ್ಷವಾಗಿ ಯಾರು ಬರುವುದು ಗೊತ್ತೇ? ಯಾರಮ್ಮ? ನಾರಾಯಣ. ಅಮ್ಮ, ಅವಳ ಸುದ್ದಿ ಬಿಡು, ನಾನಿದ್ದೇನೆ. ನಾನು ಮುಂದೆ ಏನ್ ಮಾಡ್ಬೇಕು? ಮಾಧವ ಬಂದೇ ಬರ್ತಾನೆ ಅಮ್ಮ. ಯಾವಾಗ ಎಲ್ಲಿ ಹೇಗೆ ಬರ್ತಾನೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ನಾವು ಸ್ವಲ್ಪ ಜಾಗೃತರಾಗಿರ್ಬೇಕು. ಅದಕ್ಕೆ ಕಾಲಿಡುವ ಮೊದಲು ನಾವು ದೃಷ್ಟಿ ನೆಲೆಸಬೇಕು, ಇಲ್ಲಾಂದ್ರೆ ಒಂದಕ್ಕೆ ಬೀಳ್ತೇವೆ ಅಲ್ಲವೇ? ಮಗು, ನಿನ್ನದಂತ ದೈಹಿಕವಾದಂತಹ ಬಲ ಸಾಕಾಗುವುದಿಲ್ಲ. ಮತ್ತೆ ಬೇಕು ನಿನಗೆ ದೈವ ಬಲ. ನನಗೆ ದೈವ ಬಲ ಇಲ್ವೇ? ಸ್ವಲ್ಪ ಕಡಿಮೆ ಆಯ್ತು. ಹೌದಮ್ಮ. ಅಧಿಕವಾದಂತಹ ದೈವ ಬಲವನ್ನು ಸಂಪಾದನೆ ಮಾಡುವುದು ಯಾವ ರೀತಿ? ದಟ್ಟವಾದಂತಹ ಕಾರಣವನ್ನು ಸೇರಿ ವಿಧಿಯ ಕುರಿತು ತಪಸ್ಸು ಮಾಡು. ಒಡೆದು ಬಂದಂತಹ ವಿಧಿಯಲ್ಲಿ ಬೇಕಾದಂತಹ ವರಗಳನ್ನು ಪಡೆದು ನೀನು ಸ್ವರ್ಗಲೋಕಕ್ಕೆ ಲಗ್ಗೆನಿಟ್ಟೆಂತಾದ್ರೆ ಸಮರ ಮುಖದಲ್ಲಿ ದೇವತೆಗಳನ್ನೆಲ್ಲರನ್ನು ಬಗ್ಗಬಡಿಬಹುದು. ಅಮ್ಮ, ನಾನು ಇಲ್ಲಿಂದ ಬರಿಗೈಯಲ್ಲೇ ಹೋಗ್ಬೇಕು. ಚೇಚೆ, ಬರಿಗೈಯಲ್ಲಿ ಹೋಗ್ಲಿಕ್ಕೆ ಉಂಟೆ ಮಗ. ಮಾತೆಯ ಮಾತನ್ನು ಈಡೇರಿಸಲಿಕ್ಕೆ ಹೊರಟೇ ಬಿಟ್ಟು ಏನು? ಸರಿ ಅಮ್ಮ. ಹಾಗಂತ ಬರಿಗೈಯಲ್ಲಿ ಹೋಗ್ಲಿಕ್ಕಿಲ್ಲ. ಏನು ಹರಿತವಾದಂತಹ ಖಡ್ಗ ಸ್ವೀಕರಿಸು. ಏನು ಬಲ್ಲವರನ್ನು ಮಾತಾಡಿದ್ರೆ ತಾಯಿ. ಏನು ಮಗ? ಯಾವ ಬಲ ಇದ್ದಾರೆ ಏನಂತೆ? ದೈವ ದೇವರ ಬಲ ಮತ್ತೆ ಮೊದಲಾಗಿ ತಾಯಿ ಅನುಗ್ರಹ ಅಂತೆ. ಅಮ್ಮ, 9 ತಿಂಗಳು ಉದರದಲ್ಲಿತ್ತು. 10ನೇ ತಿಂಗಳಲ್ಲಿ ಈ ಪ್ರಪಂಚದ ಬೆಳಕನ್ನೇ ತೋರಿಸೋದು ನೀನಮ್ಮ. ಅಮ್ಮ, ಕರ್ಮಭೂಮಿ ಯಾವುದು, ಜನ್ಮಭೂಮಿ ಯಾವುದಮ್ಮ? ಅಮ್ಮ, ಕಣ್ಣಿಗೆ ಕಾಣುವ ದೇವತೆ ನೀನಮ್ಮ. ನಿನ್ನ ದಿವ್ಯ ಹಸ್ತದಿಂದ ನಿನ್ನ ಕಂದಮ್ಮನಿಗೆ ಆಶೀರ್ವಾದ ಮಾಡಮ್ಮ. ಹೋಗಿ ಬಾ ಮಗು, ಶುಭವಾಗ್ಲಿ. ಮಾತೆಗೆ ಮಣಿದು ವಿಖ್ಯಾತ ಮಹಿಷನು ಅಮ್ಮನಿಂದ ಆಶೀರ್ವಾದ ಮಾಡಿದೆ. ನೇರವಾಗಿ ಭೂಲೋಕ ಸಂಚಾರ ಮಾಡಿದೆ. ಭೂಪುಜಾರದ ಹಬ್ಬವನ್ನು ಮುರಿದೆ. ಆಮೇಲೆ ಪುರಗಾಲೋಕವನ್ನು ಸೇರಿದೆ. ಪುರಗಾದಿಗಳನ್ನೆಲ್ಲ ಬೆಳೆದಿದೆ. ಸ್ವರ್ಗಲೋಕಕ್ಕೆ ಒಂದು ಹೆಜ್ಜೆ ಮುಂದಿಟ್ಟಾಗ ದೂತನೊಬ್ಬ ಓಡಾಡಿ ಬಂದ. ಯಾರೋ ನಾನು ನೋಡ್ಬೇಕು, ಅದು ಹೊಸಬರಂತೆ ಬಂದ. ಇಲ್ಲಿಗೆ ಬನ್ನಿ. ಬಂದಿದ್ದೀರಾ? ನಡೆ ತಂದ ದೈತ್ಯರಿಗೆ ನಮಸ್ಕಾರ. ನಮಸ್ಕಾರವನ್ನು ಕೊಡ್ತಾ ಇದ್ದೇವೆ. ನಿಮ್ಮ ಯೋಗ್ಯತೆ ನೋಡಿ ಆಸನ ಇರಿಸಿದ್ದೇನೆ. ತಿನ್ನುವುದಕ್ಕೆ ಅಲ್ಲಿ ವ್ಯವಸ್ಥೆ ಮಾಡಿದ್ದೇನೆ, ಕುಡಿಯುವುದಕ್ಕೆ ಅಲ್ಲಿ ವ್ಯವಸ್ಥೆ ಮಾಡಿದ್ದೇನೆ, ಕೂತುಕೊಳ್ಳುವುದಕ್ಕೆ ಇಲ್ಲಿ ವ್ಯವಸ್ಥೆ ಮಾಡಿದ್ದೇನೆ. ಬಂದವರು ನೀವು ಯಾರು? ಇಲ್ಲಿವರೆಗೆ ನಾನು ನಿಮ್ಮನ್ನು ನೋಡ್ಲಿಲ್ಲ. ಇವತ್ತು ಹೊಸ ಮುಖ. ಅಯ್ಯ, ಎಲ್ಲಿಂದ ಬಂದದ್ದು? ಇಲ್ಲಿಗೆ ಯಾಕೆ ಬಂದದ್ದು? ನನ್ನಿಂದ ಏನಾಗ್ಬೇಕು ಹೇಳಿ.
ಪವಿತ್ರವಾದಂತಹ ಪಾದಗಳಿಗೆ ಕೊಡ್ತಾ ಇದ್ದೇವೆ. ನಿನ್ನ ಭಕ್ತಿ ವಿಶ್ವಾಸ ನಿಮ್ಮನ್ನು ಕಾಪಾಡ. ನಾವು ಅನ್ಯರಲ್ಲ, ಮತ್ತೆ ನಿನ್ನ ಜಾತಿ ಬಾಂಧವರಯ್ಯ. ಈಗ ನನ್ನ ಜಾತಿ ಬಾಂಧವರು ನೀವು. ಅಯ್ಯ, ಇಲ್ಲಿಗೆ ಯಾಕೆ ಬಂದರು? ಹಿಂದಕ್ಕಾದರೂ ಸೋಲಿತಾಪುರವಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ದಂತಹ ಸಂಕಾಸುರ ನಾನು. ದುರ್ಗಾಸುರ, ಬಿಡಲಾಸುರ, ವಿಠಲಾಸುರ, ಅಸುರರು ಇಲ್ಲ. ಹೌದಾ? ಮಿಕ್ಕುಲಾಸುರ. ಇವರೆಲ್ಲ ಸೇರಿಕೊಂಡು ನೀನು ಬರೆಯುವುದಕ್ಕೆ ಬರವಾದಂತಹ ಕಾರಣವಿದೆ. ಒಂದು ಕಾಲದಲ್ಲಿ ಸ್ವರ್ಗಲೋಕದ ಅಭಿಲಾಷೆಯಿಂದ ನೇರವಾಗಿ ಸ್ವರ್ಗಲೋಕಕ್ಕೆ ದಾರಿ ಮಾಡಿದೆವು. ಕಾಲಗಮಕೇನ ಇಂದ್ರಾದಿ ಸುಮನಸರಲ್ಲೇ ಬಡಿದಟ್ಟಿ ಅಲ್ಲಿ ನನ್ನ ಅಧಿಕಾರವನ್ನೇ ಸ್ಥಾಪನೆ ಮಾಡಿದೆವು. ನಿಮ್ಮ ಸಾಧನೆಗೆ ಮೆಚ್ಚಿದ್ದೇನೆ. ಇಲ್ಲಿಗೆ ಯಾಕೆ ಬಂದದ್ದು? ಬರುವುದಕ್ಕೆ ಬರವಾದಂತಹ ಕಾರಣವಿದೆ. ಏನಾಯ್ತು? ನಮ್ಮ ಅಂಗಾಂಗವನ್ನೇ ಕಳೆದುಕೊಂಡು ಗಿರಿ ಖಾನಲ್ಲಿ ಸುತ್ತಾಡ್ತಾ ಇದ್ದೇವೆ. ಒಂದು ವರ್ತಮಾನ ಏನು? ಸೋಲಿತಾಪುರದಲ್ಲಿ ಮಾಲಿಗೆ ಮಗಳಾಗಿ ಮೈಸೂರಮ್ಮ ಹುಟ್ಟಿದ್ದಾರಂತೆ. ಬ್ರಹ್ಮದೇವರಿಂದ ದರೆಯವರಿಗಲಿರುವ ಮೌನಿ ಮೂರ್ತಿಗಳನ್ನು ಮರವಾದ ಅವರನ್ನು ಬಳಿದ್ದಾರಂತೆ. ಆ ವಿಚಾರ ಓದಿದ್ದೀನಿ. ಬರುವುದಕ್ಕೆ ಬಲವಾದಂತಹ ಕಾರಣವಿದೆ. ದೇವತೆಗಳಿಂದ ನಮ್ಮ ಪಾಲಿಗೆ ಅನ್ಯಾಯವಾಗಿದೆ. ನಮ್ಮ ಪಾಲಿಗೆ ಅನ್ಯಾಯವಾದಿ ಮಾತ್ರವಲ್ಲ, ನಿನಗೂ ಅನ್ಯಾಯವಾಗಿದೆ. ನನಗಾಗಲಿಲ್ಲ, ನಿನಗೂ ಅನ್ಯಾಯವಾಗಿದಪ್ಪ. ಆಗಲಿಲ್ಲ. ಆಗಿದೆ. ಯಾವ ರೀತಿ? ಆ ಸುರಪದಿಲ್ಲ ಅಪ್ಪನನ್ನು ಮೋಸದಿಂದ ಗಜವನ್ನು ಏರಿ ಬಂದೆಯ. ಹೌದು. ಕೈಯಲ್ಲಿ ವಜ್ರ ಹಿಡಿದೆಯ. ನನ್ನ ಅಪ್ಪನನ್ನು ಕಳಿಸಿದೆಯ. ಅದನ್ನು ತಿಳಿದೇ ಬಂದವ ಮಾಲಿನಿ ಸುಕುಮಾರ ಮಹಿಷ. ಒಂದು ಹೆಜ್ಜೆ ಮುಂದಿಟ್ಟರೆ ಕಥನ. ಸ್ವರ್ಗದ ಪೀಠವನ್ನು ಬಯಸಿ ಬಂದಯ್ಯ. ಅಷ್ಟು ಸುಲಭವಾಗಿ ಸ್ವರ್ಗದ ಪೀಠ ಸಿಗುವುದಿಲ್ಲ. ಯಾಕೆ ಬಲ್ಲಯ್ಯ?
ತ್ರಿಮೂರ್ತಿಗಳನ್ನು ಮೆಚ್ಚಿಸಿ ವರಪ್ರಸಾದವಾಗಿ ಪಡೆದಂತಹ ಈ ಸ್ವರ್ಗದ ಪೀಠ ನೀವೆಲ್ಲರೂ ಬಂದು ಕೇಳಿದಾಗ ಕೊಡೋದಕ್ಕಾಗುವುದಿಲ್ಲ. ನಿನ್ನ ತಂದೆಯ ಕಡೆ ನಿನಗೂ ಬಂದಿದ್ದು ಎಚ್ಚರ ಎಚ್ಚರ. ಮಹಿಷಾಸುರನಿಗೆ ಶುಭವಾಗಲೇ, ಅಸುರಕುಲ ಉದ್ಧಾರನಿಗೆ ಮಂಗಳವಾಗಲಿ. ಇಷ್ಟು ಬೇಗ ನಮಗೆ ಮಾತ್ರ ನಮ್ಮ ಪಾಲಿಗೆ ಮಂಗಳ. ಅಯ್ಯೋ ಶಂಕದುರ್ಗರೇ, ಬ್ರಹ್ಮದೇವನ ವರಬಲ, ನಿಮ್ಮೆಲ್ಲರ ಭುಜಬಲ ಒಂದಾಗಿ ನಾಕ ಪ್ರವೇಶ, ಸ್ವರ್ಗ ಮತ್ಯ ಪಾತಾಳ, ಮೂರು ಲೋಕದ ನಾಯಕ ಮಹಿಷ. ಅರ್ಪಣ ತರ್ಪಣ ಯಾರಿಗೆ? ಎಲ್ಲವೂ ನಿನ್ನ ಪಾಲಿಗೆ. ಅವಿರ್ಭಾಗ ಎಲ್ಲವೂ ನಿನ್ನ ಪಾಲಿಗೆ. ಅದೇನಾಗಿ ನಮ್ಮ ಪಾಲಿಗೆ ಅಲ್ಲ, ಎಲ್ಲ ನಿನ್ನ ಪಾಲಿಗೆ. ಓ ಶಂಕದುರ್ಗರೇ, ನೀವು ನನಗಾಗಿ ಮತ್ತೆ ನಿಮಗಾಗಿ ಎಷ್ಟು ಕೆಲಸ ಮಾಡಿದ್ದೀರಿ. ಮತ್ತೆ ನಿಮ್ಮ ಕೆಲಸ ನೋಡಿ ನನಗೆ ಸಂತೋಷವಾಯಿತು. ಇನ್ನು ನೀವು ಬೇಡ, ಇನ್ನು ನೀವು ಇಲ್ಲಿ ಅಗತ್ಯ ಇಲ್ಲ. ಹೋಗಿ ವಿಶ್ರಾಂತಿ ಮಾಡಿ. ಸೂರ್ಯ ಸೂರ್ಯ ಎಲ್ಲಿಗೆ? ಎಲ್ಲಿಗೆ ಹೋಗ್ಬೇಡ, ಹೋಗ್ಬೇಡ, ನಿಲ್ಲಲ್ಲಿ ನಿಲ್ಲಲ್ಲಿ. ಸೂರ್ಯ ಮತ್ತು ಚಂದ್ರ ನಭಮಂಡಲದ ಸಂಚಾರ ಮಾಡ್ತಾ ಇದ್ದಾರೆ. ನನ್ನ ಮಾತನ್ನು ಧಿಕ್ಕರಿಸಿ ಹೋಗುತ್ತಾ ಇದ್ದಾರೆ. ಅಲ್ಲೇ ನಿಲ್ಲಿಸಿದ್ದಾನೆ. ಸೂರ್ಯ ನಿಂತಿದ್ದಾನೆ, ಚಂದ್ರ ಎಲ್ಲಿ ಹೋಗಿದ್ದಾನೆ? ಅವ ಕೂಡ ನಿಂತು ಹೋಗಿದ್ದಾರೆ. ಓಹೋಯ್, ಸ್ವರ್ಗಲೋಕ ನಮ್ಮ ಸ್ವಾಧೀನವಾಗಿದೆ. ಇಲ್ಲಿ ಆಳ್ವಿಕೆ ಮಾಡುವುದಲ್ಲ, ಜನ ಬಿಟ್ಟಿದ್ದೇನೆ. ಅಮ್ಮನ ಹತ್ರ ಹೇಳ್ಬೇಕು, ಮುಂದೆ ಏನಾಗ್ತದೆ ನಿರೀಕ್ಷೆಯಲ್ಲಿರ್ತೇನೆ. ಒಮ್ಮಿಂದ ಮೇಲೆ ಕೆಂಡದ ಮಳೆ, ಮತ್ತೊಂದೆಡೆ ರಕ್ತದ ಹೊಳೆ. ಹಾಗೆ ಕೂಗರ ಸಂಚಾರ, ನರಿ ನಾಯಿಗಳ ಓಡಾಟ. ಅಪ್ಪ, ದೂರ ದಿಶ ಆಯಿಸಿದಾಗ ನಮ್ಮವರು ಶಂಕಧ್ವನಿ ಅಳಿತಾ ಇದ್ದಾರೆ. ನನ್ನ ಕರ್ಣಗಳಿಗೆ ಶಂಕಧ್ವನಿ ಕೇಳ್ತುಂಟು. ಎಲ್ಲಿಂದ, ಯಾವ ಕಡೆಯಿಂದ? ಅರಸುತ್ತ ಮುಂದೋಗ್ತೀನಿ.
ತಟ್ಟನೆ ಕೇಸರನ್ನ ಯಾರಿದ್ಯಾ ನಿಜ ನಮ್ಮವರ ಶಂಕರಗಳನ್ನು ಕೊಂದಯ ಅದನ್ನು ತಿಳಿದೇ ಬಂದವ ಮೂರು ಲೋಕವನ್ನು ಗೆದ್ದವ ಮಹಿಷ ವಿಧಾತನಿಂದ ವರಬಲ ಪ್ರಮತ್ತನಾಗಿ ಸುರಲೋಕವನ್ನು ವಶಪಡಿಸಿ ಸುರರನ್ನು ದೇಶಗಡಿಸಿ ನಿನ್ನ ಪ್ರಭುತ್ವವನ್ನೇ ಸ್ಥಾಪಿಸಿದ ಸುರರ ಮೊರೆಯನ್ನಾಲಿಸಿ ನಿನ್ನ ಶಿರವನ್ನು ಕುಟ್ಟಿದರೆ ಸುರರ ಪೊರೆಯ ಬಂದ ಸುರರನ್ನು ಕಾಪಾಡಲು ಬಂದಯ ನಿಜ ನೀನು ಬಂದದ್ದು ಒಳ್ಳಿತ ಯಾಕೆ ಪ್ರಗರಾಜನು ಆಯುಧವನ್ನು ಬದಗಿರಿಸಿ ನನ್ನ ತೊಲೆ ಕೆಟ್ಟವನೇ ನಾರಿಯನ್ನು ಹಾಗೆ ತಾತ್ಸಾರದ ಭಾವನೆ ನಾರಿ ಆದರನಂತೆ ನಿನ್ನ ಬಾಲಿಗೆ ಮಾರಿಯಾಗಿ ಅಘಟಿತ ಘಟನಾ ಪಠೇಯ ಅಷ್ಟಭುಜೆ ಅಯೋನಿಜೆ ಸಿಂಹವಾಹಿನಿ Thank you.
ಮಹಿಷನನ್ನು ಕೊಂದು ಮಹಿಷಾಂತಕಿಯಾದೆಯಮ್ಮ. ಉಗ್ರ ರೂಪವನ್ನು ತೊರೆದು ಶಾಂತ ಚಿತ್ತಳಾಗಬೇಕಮ್ಮ. ಜಯ 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 ಜಯ.